ಗೈಸ್ ಇವತ್ತು ಈ ಥರ ಆಯ್ತದ ಅಂತ ಅಂದ್ಕೊಂಡಿರಲಿಲ್ಲ. ಹೈ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗಿದ್ದೀನಿ ನೀರು ತಿರುಗಿಸೋದ ಅಂತ. ಅಲ್ಲಿಂದ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಮನೇಲಿ ಕೂತು ನನ್ನ ಫ್ರೆಂಡು ಕಾಲ್ ಮಾಡ್ಬಿಟ್ಟು ಗದಿಗೆ ಹೊಟ್ಟು ಬರೋದ ಅಂತ ಕರ್ಕೊಂಡೋದ. ನಾನು ನನ್ನ ಫ್ರೆಂಡ್ ಗದಿಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಹಂಗೆ ದಾರಿಯಲ್ಲಿ ದೇವಸ್ಥಾನ ನೋಡ್ಕೊಂಡು ಹಂಗೆ ಮನೆಗೆ ಸಾಮಾನು ತಗೋಬೇಕು ಅಂತ ನಾನು ಅಂಗಡಿಗೆ ಹೋದೋ. ಅಲ್ಲಿಂದ ಸಾಮಾನೆಲ್ಲ ತೊಗೊಂಡು ಹಂಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ತಾತನಿಗೆ ಏನೇ ತಗೋಬೇಕು ಅಂತ ಬಾರ್ಗೆ ಹೋದೋ. ಅಲ್ಲಿಂದ ಮಟನ್ ತಗೋಬೇಕು ಅಂತ ಮಟನ್ ಅಂಗಡಿಗೆ ಹೋದೋ. ಅಲ್ಲೋಗಿ ನೋಡಿದ್ರೆ ಮಟನ್ನೇ ಖಾಲಿ ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋದು ಅಂತ ಚಿಕನ್ನೇ ತಗೊಳ್ಳೋದು ಅಂತ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ತಗೊಂಡು ಹಂಗೆ ಹೋದೋ. ಅವನು ನನ್ನ ಮನೇಲಿ ಡ್ರಾಪ್ ಮಾಡ್ಬಿಟ್ಟು ಹೋದ. ನಾನು ಮನೆಗೆ ಬಂದ್ಬಿಟ್ಟು ಹೊಟ್ಟೆ ಎಷ್ಟಿತ್ತು ಅಂತ ಹಾಫ್ ಬಾಯ್ಲ್ ಮತ್ತು ಬಾತಿತ್ತು ಅದನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಬ್ರೆಡ್ ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಮನೇಲಿ ಚಿಕನ್ ಥರ ಕಲಿಸು. ನಾನು ಚಿಕನ್ ಎಲ್ಲ ತಂದು ಕೊಟ್ಬಿಟ್ಟು ನಾನು ಮತ್ತು ಸಾರಾ ತೋಟದಲ್ಲಿ ವಾಕಿಂಗ್ ಬಂದಿದ್ದು. ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಹಾಲು ಮತ್ತು 2 ಮೊಟ್ಟೆ ತಿಂದ್ಬಿಟ್ಟು ಕಾಲಲ್ಲಿ ಏಟಾಗ್ಬಿಟ್ಟಿತ್ತು ಅಂತ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದೆ. ಹೊಟ್ಟೆ ಎಷ್ಟು ಅಂತ ಊಟ ಮಾಡಿಬಿಟ್ಟು ನಾನು ಡೇನ ಎಂಡ್ ಮಾಡ್ಕೊಂಡೆ. ಹಂಗೆ ಫಾಲೋ ಮಾಡ್ಕೊಳ್ಳಿ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.